ಶ್ರೀ ಕಟೀಲೇಶ್ವರಿ ನಾಡದೋಣಿ ಲ್ಯಾಂಡ್ ಆಗ್ತಾ ಇದೆ. ದೊಡ್ಡ ದೊಡ್ಡ ಮೀನು ಇರುವಂಥದ್ದು ಭಾರಿ ಚಂದದ ಮೀನು, ಜೀವ ಜೀವ ಉಂಟು ಮೀನು, ಕಣ್ಣೆಲ್ಲ ಫ್ರೆಶ್ ಕಟ್ ಮಾಡಿ ಸಾಂಬಾರು ಮಾಡೋದು, ಪಲ್ಯ. ಇದು ಒಣಗಿಸಿದ್ರೆ ಭಾರಿ ಚಂದ ಮೀನು. ನೀವು ಇವಾಗ ಬೇಸಿಗೆ ಇವರು ಹೇಳಿದ ಪ್ರಕಾರ ಇವರು ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದು ಹೋಗ್ತಾರೆ. ಶ್ರೀ ದೇವಿ ಪ್ರಸಾದ್ ದೋಣಿ ನೀರಲ್ಲಿ ಮೀನು ಹಿಡಿಯಲಿಕ್ಕೆ ಹೋಗಿದ್ರು, ಮೀನು ತಗೊಂಡು ಬಂದಿದ್ದಾರೆ ಇವಾಗ. ಸೊ ಇಲ್ಲಿ ನೋಡ್ಬೋದು ನಿಮಗೆ ತುಂಬ ಮೀನು ಸಿಕ್ಕಿದೆ ಅವರಿಗೆ ಬಲೆಯಲ್ಲಿ ಇವತ್ತು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಮೀಡಿಯಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಂಗಳೂರಿನಲ್ಲಿರುವಂಥ ಒಂದು ಫೇಮಸ್ ಬೀಚಿಗೆ ಬಂದಿದ್ದೇವೆ, ಗುಡ್ಡೆಕೊಪ್ಲ ಸುರತ್ಕಲ್ ಅಂತ ಹೇಳಿ. ಇಲ್ಲಿ ನಾಡದೋಣಿ ಮೀನುಗಾರಿಕೆ ನಡೀತದೆ. ಸೊ ಈಗ ನಾವು ಬೆಳಗ್ಗೆ ಎದ್ದು ಬಂದಿದ್ದೇವೆ. ಇಲ್ಲಿ ವಿಷಯ ಏನಂತ ಹೇಳಿದರೆ, ಇಲ್ಲಿ ಮೀನು ಯಾವ ರೀತಿ ನಾಡದೋಣಿಯಿಂದ ಹಿಡಿತಾರೆ, ಅದನ್ನು ಯಾವ ರೀತಿಯಾಗಿ ಬೇರ್ಪಡಿಸ್ತಾರೆ, ಅದನ್ನು ಯಾವ ರೀತಿಯಾಗಿ ಸೇಲ್ ಮಾಡ್ತಾರೆ, ತುಂಬ ಪ್ರೊಸೆಸ್ ನಡೀಲಿಕ್ಕಿದೆ. ಸೊ ನಾವು ಅದನ್ನು 1 by 1 ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸ್ತೇವೆ. ಸೊ ನಮ್ಮ ಜೊತೆ ಪದ್ಮನಾಭ್ ಇದ್ದಾರೆ. ನೀವು ಬೀಚ್ಗೆ ಸಂಜೆ ಟೈಮಲ್ಲಿ ಬಂದಿರ್ಬೋದು, ಬಟ್ ನಾವು ಇವತ್ತು ಬೆಳಿಗ್ಗೆ ಬೀಚ್ ಕಡೆ ಬಂದಿದ್ದೇವೆ. ಯಾಕೆಂತ ಹೇಳಿದರೆ ಬೆಳಿಗ್ಗೆ ನಿಮಗೆ ಬೀಚಲ್ಲಿ ತುಂಬ ದೋಣಿಯಲ್ಲಿ ಮೀನು ಹಿಡಿಯಲಿಕ್ಕೆ ಹೋಗ್ತಾರೆ. ಮೀನು ಹಿಡಿದ್ಬಿಟ್ಟು ಬರುವಂಥ ಸಮಯ ಇವಾಗ. ತುಂಬ ಜನ ಮೀನು ಕೂಡ ತಗೊಂಡು ಬಂದಿದ್ದಾರೆ ಬೋಟಲ್ಲಿ. ಬೋಟಿಂದ ಮೀನನ್ನ ಹೇಗೆ ಬಲೆಯಿಂದ ಬಿಡಿಸ್ತಾರೆ, ಬೋಟಲ್ಲಿ ಎಷ್ಟು ಮೀನು ಸಿಕ್ಕಿದೆ ನೋಡೋಣ ಬನ್ನಿ. ನೋಡಿ, ನಾವು ಹೇಳಿದಾಗೆ ಶ್ರೀ ದೇವಿ ಪ್ರಸಾದ್ ದೋಣಿ ನೀರಲ್ಲಿ ಮೀನು ಹಿಡಿಯಲಿಕ್ಕೆ ಹೋಗಿದ್ರು, ಮೀನು ತಗೊಂಡು ಬಂದಿದ್ದಾರೆ ಇವಾಗ. ಈಗಷ್ಟೇ ದಡನ ಸೇರಿದೆ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಒಂದು ಟೈಮ್ ನಾವು ಬಂದಿದ್ವಿ ವಿಡಿಯೋ ಮಾಡಲಿಕ್ಕೆ. ನಮಗೆ ತುಂಬ ಕೋಆಪರೇಟ್ ಮಾಡಿದ್ದಾರೆ. ಹೌದು, ತುಂಬ ಕೋಆಪರೇಟ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಇವಾಗ ಮತ್ತೆ ಬರ್ತಾ ಇದ್ದೀವಿ. ಕರ್ನಾಟಕ ಫುಲ್ಲು ನಮ್ಮ ಸೊ ಕೇಳಿದೆ, ಮೀನು ಇದೆ ಅಂತ ಹೇಳಿದರು. ತಕ್ಕ ಮಟ್ಟಿಗೆ ಮೀನು ಸಿಕ್ಕಿರ್ತದೆ. ಬಂಗುಡೆ, ಬೂತಾಯಿ, ಬೆರಕೆ, ವೆರೈಟಿ ಮೀನಿದೆ. ಇವತ್ತು ಯಾವ್ದು ಸಿಕ್ಕಿದೆ ಅಂತ. ಅದು ಬೆರಕೆ ಅಂತ ಹೇಳಿದ್ರೆ ಎಲ್ಲ ಮಿಕ್ಸ್ ಆಗಿರುವಂಥದ್ದು, ಇಲ್ಲ ಗೊತ್ತಾಗ್ಲಿಕ್ಕಿಲ್ಲ. ಇದೀಗ ನೀರಿಂದ, ಸಮುದ್ರದಿಂದ ಬೋಟನ್ನು ಮೇಲ್ಗಡೆ ಎಳೆಯುವಂಥ ಪ್ರೋಸೆಸ್ ನಡೀತಾ ಇದೆ. ಯಾವ ರೀತಿ ಎಳಿತಾರೆ, ಹೇಗೆ ಎಳಿತಾರೆ ಅಂತ ನೋಡೋಣ. ನೋಡಲಿಕ್ಕೆ ತುಂಬ ಈಸಿ ಕಾಣ್ಬೋದು. ಅದರ ವೆಯ್ಟ್ ತುಂಬಾ ಇರುತ್ತೆ. ತುಂಬ ಲೋಡ್ ಐಟಮ್ಸ್ ಇದೆ. ಮೆಷಿನ್ಸ್ ಆಗಿರ್ಬೋದು, ಅದರ ಮೋಟರ್ಸ್ ಆಗಿರ್ಬೋದು, ಅದರ ಬಾಡಿ ಆಗಿರ್ಬೋದು, ಅದರೊಳಗೆ ಮತ್ತೆ ಮೇಲೆ ಮೀನು ಕೂಡ ಇದೆ. ಸೊ ನಾವು ಎಳೆಯುವಾಗಿಂತಾರೆ ಒಂದೇ ಟೇಕಲ್ಲಿ ಅಷ್ಟು ಈಸಿಯಾಗಿ ಎಳಿತಾರೆ. ಅವರ ಟೆಕ್ನಿಕ್ಸ್ ಇದೆ, ಟ್ರಿಕ್ಸ್ ಇದೆ. ಇವಾಗ ನೀನು ಅದನ್ನೆಲ್ಲ ಹೌದು, ನೀವು ಎಳೆಯೋದೆಲ್ಲ ಗೊತ್ತುಂಟು, ನಮಗೆ ಸಹ ವೆಯ್ಟ್ ಉಂಟು ಅಂತ. ನೀನು ಹೋಗಿ ಎಳಿ ಒಮ್ಮೆ. ಹೋಗಿ ಎಳಿಯ, ಹೋಗು ಮಾರ ತು. ಸೊ ನಿಮಗೆ ಹೇಳಿದಾಗೆ ಈ ಕಡೆ ಬಲೆಯಿಂದ ಮೀನನ್ನು ಯಾವ ರೀತಿ ಬೇರ್ಪಡಿಸ್ತಾರೆ. ಇವತ್ತು ಸಿಕ್ಕಿದ್ದು ಮ್ಯಾಕ್ರಲ್ ಮೀನು, ಅಂದರೆ ಬಂಗುಡೆ ಮೀನು. ಸೊ ಯಾವ ರೀತಿಯಾಗಿ ಬಲೆಯಿಂದ ಮೀನನ್ನು ಸಪ್ರೇಟ್ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೇವೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ತುಂಬ ಮೀನು ಸಿಕ್ಕಿದೆ ಅವರಿಗೆ ಬಲೆಯಲ್ಲಿ ಇವತ್ತು. ಒಳ್ಳೆ ಅಮೌಂಟೇ. ಒಂದೊಂದು ದಿನ ತುಂಬ ಸಿಗ್ತದೆ, ಒಂದೊಂದು ದಿನ ಏನಿಲ್ಲ, ಒಂದೊಂದು ದಿನ ಕಡಿಮೆ ಸಿಗ್ತದೆ, ಹೇಳಲಿಕ್ಕಾಗಲ್ಲ. ಅದೇ ಆ್ಯಪಲ್ ಒಂದೆಲ್ಲ ಕೆಜಿ. ಸೊ ಒಂದೊಂದು ದಿನ ಇವರು ಹೇಳೋದಾಗೇನೆ, ಒಂದೊಂದು ದಿನ ತುಂಬ ಮೀನು ಸಿಕ್ಕರೆ ಇನ್ನೊಂದು 1-2 ದಿನ ಫುಲ್ ಡ್ರೈ ಇರ್ತದೆ. ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಇಷ್ಟೇ ಕ್ವಾಂಟಿಟಿ ಸಿಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಇದೇ ರೀತಿ ಅವರು ಬಲೆ ಹಾಕಿ ಬೀಸಿ ಇರಿದಂಥ ಮೀನನ್ನು ಇದು ಬಿಡಿಸುವ ಪ್ರಕ್ರಿಯೆ ಇದು ಆಗ್ತಾಯಿದೆ. ಒಂದೊಂದಾಗಿ ತೆಗಿಬೇಕು, ಎಷ್ಟು ಮೀನು ಬಿದ್ದರೂ ಒಂದೊಂದು. ಮತ್ತು ಇದರ ಮಿಡ್ಲಲ್ಲಿ ಜೆಲ್ಲಿ ಫಿಶ್ ಅಂತ ಒಂದು ಬರ್ತದೆ. ಜೆಲ್ಲಿ ಫಿಶ್ ಒಂದು ಸೊ ಜೆಲ್ಲಿ ಫಿಶ್ ಜೆಲ್ಲಿ ಫಿಶ್ ಅಂದರೆ ಇದು ಅವ್ರು ಹೇಳ್ತಿದ್ದಾರೆ, ಅದನ್ನು ಕೈಯಲ್ಲಿ ಹಿಡಿಬಾರ್ದು ಅಂದರೆ ತಪ್ಪಿಸಿ. ಯಾಕಂದರೆ ತುಂಬ ಕಿರುಮುನೆ ತುರಿಸುತ್ತದೆ, ತುಂಬ ತುರಿಸೋದ್ರಲ್ಲಿ ಡೌಟೇ ಇಲ್ಲ. ಸೊ ಅವರು ಅದನ್ನು ಆದಷ್ಟು ಸೇಫಾಗಿರ್ತಾರೆ. ಅಂದರೆ ಅಂಗೈಯಲ್ಲಿ ರಪ್ಪ ಮುಟ್ಟಿ ಆ ಕಡೆ ಬಿಸಾಡಿ ಬಿಡ್ತಾರೆ. ಇಲ್ಲಿ ಬೇರೆ ಚರ್ಮದ ಪ್ಲೇಸಿಗೆಲ್ಲ ತಾಗಿದರೆ ತುಂಬಾ ಉಪದ್ರ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಇವತ್ತೊಂದು ತಕ್ಕ ಮಟ್ಟಿಗೆ ಒಂದು ಒಳ್ಳೆ ಕ್ವಾಂಟಿಟಿ ಮೀನಿಯವರಿಗೆ ಸಿಕ್ಕಿದೆ, ಮ್ಯಾಕ್ರೆಲ್. ಸೊ ನಿಮಗೆ ಬೆಳಿಗ್ಗೆ ಬೀಚಿಗೆ ಬಂದರೆ ಒಂದು ಒಳ್ಳೆ ವೈಬ್ ಇರ್ತದೆ ಇಲ್ಲಿ. ಅಷ್ಟೇನು ಬಿಸಿಲಿಲ್ಲ, ತುಂಬ ಕೂಲ್ ಎನ್ವೈರ್ಮೆಂಟ್. ಸೊ ಅದರ ಮಧ್ಯೆ ಇವರು ಮೀನು ಹಿಡಿದು ಈ ಮೀನನ್ನೆಲ್ಲ ತಂದು ಸಪ್ರೇಟ್ ಮಾಡೋದನ್ನು ನೋಡಲಿಕ್ಕೆ ಒಂದು ಖುಷಿ ಆಗ್ತದೆ. ಇದು ಸೇರತ್ತೆ ನನ್ನ ಬಟ್ಟೆಗೆ ಬಾರದು. ಸೊ ಹಿಡಿದಿರೋ ಮೀನನ್ನೆಲ್ಲ ಇಲ್ಲಿ ಸಪ್ರೇಟ್ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿಂದ ಇನ್ನು ಸೀದಾ ಸೇಲಿಗೆ ಹೋಗ್ತದೆ. ಶಾಬಾಸ್. ಇಲ್ಲಿ ಮೀನಿನ ಮೇಲೆ ಒಂದೊಂದು ಏಡಿ ಸಹ ಸಿಕ್ಕಿದೆ. ಜಂಜಿ, ಮಂಗಳೂರು ಭಾಷೆಯಲ್ಲಿ ಜಂಜಿ ಅಂತ ಹೇಳ್ತೇವೆ. ಮಿಡ್ಲಲ್ಲಿ ಒಂದು ಜಂಜಿ ಎಲ್ಲ ಸಿಕ್ಕಿದೆ.
ಏಡಿ. ಸೊ ಮೀನಿದ್ದೊಂದು ಸಪ್ರೇಷನ್ ಪ್ರೋಸೆಸ್ ನಡೀತಾ ಇದೆ. ಈಗ ಸೇಲಿಗೆ ಹೋಗ್ತದೆ, ಬಟ್ಟಿಗೆ ಹಾಕಿ ಅಲ್ಲಿಂದ ಸೇಲ್ ಮಾಡಲಿಕ್ಕೆ ತಗೊಂಡು ಹೋಗ್ತಾರೆ. ಬೆಳಿಗ್ಗೆ ನೀವು ಜಾಕೆಟ್ ಹಾಕೊಂಡು ಬಂದಿದ್ದಾನೆ ಗೌತಮ್ ಅಂತ ಟೆನ್ಷನ್ ಮಾಡಬೇಡಿ. ಸಾರಿ, ಅವ್ನು ಗೌತಮ್ ಅಂತ ಹೇಳ್ಬಾರ್ದು ಅಂತ ಹೇಳಿದ್ದಾನೆ. ಗೌತು ಅವನು ಎಂತಕ್ಕೆ ಅಂತ ಹೇಳಿದರೆ ಚಳಿ ಅಂತ ಏನಲ್ಲ, ಅದು ಅವ್ನು ಚಂದ ಕಾಣ್ತದೆ ಅಂತ ಯಾರೋ ಹೇಳಿದ್ದಾರೆ. ಅದು ಚಂದ ಕಾಣ್ತದೆ ಅಂತ ಹೇಳಿದ್ಮೇಲೆ ಅವನು ಅದೇ ಹಾಕೋದು. ನೀವು ಮತ್ತೆ ನೋಡಿ ಎಲ್ಲ ತಪ್ಪು ತಿಳ್ಕೊಬೇಡಿ, ಅಲ್ಲಿ ಚಳಿ ಉಂಟು ಅಂತ. ಇಲ್ಲಿ ಸೆಕೆ, ಇಲ್ಲಿ ಕನ್ನಡ ಬರ್ತಾರೆ. ಇಲ್ಲಿ ಮಂಗಳೂರಲ್ಲಿ ಉಂಟಲ್ಲ, ಇಲ್ಲಿ ಬೆಳಿಗ್ಗೆ ಸೆಕೆ. ಇಂಥ ವಿಷಯ ಅಂತ ಗೊತ್ತಿದೆ. ಇಲ್ಲಿ ಉಷ್ಣಾಂಶ 35 ಡಿಗ್ರಿ ಏರಿದೆ, ಭಯಂಕರ ಉಷ್ಣ ಇದೆ. ಗೌತಮಿಗೆ ಉಷ್ಣ ಬೋಲು. ಶ್ರೀ ಕಟೀಲೇಶ್ವರಿ ನಾಡದೋಣಿ ಲ್ಯಾಂಡ್ ಆಗ್ತಾ ಇದೆ. ದೊಡ್ಡ ದೊಡ್ಡ ಮೀನು ಇರುವಂಥದ್ದು. ಹೇಳಿದ್ದಾರೆ ನಮಗೆ ಮೊದಲೇ. ಆಯ್ತು, ತೊರಕ್ಕೆ ಹೋಗುತ್ತುಂಟ ಒಂದು ಎಲ್ಲಿಯ ಬೀಲದ ತೊರಕ್ಕೆ. ಪುರಂಜು ಅವು ಪನ್ಕೋರಿ ಕೊಂದೋಲು ಒಂದು ಪಯ್ಯನ ಜೀವ ಕಂದಾವು ಕಪ್ಪು ಕಲರ್ಲ ಬರ್ಬಿಡತ್ತೆ ಕೈತ ನೆಂಚಾವತ್ತೆ ಅಲ್ಲ. ಪನ್ಕೋರಿ ಬಾಡಂದಿಲ್ಲ ಇರ್ತದ ಆಪೇದ ತೊರಕ್ಕೆ ಪಿಕ್ ಹಾಕಿ ಪಿಕ್ಕ ಕೊಡ. ಪನಕೋರಿ. ಈ ಮೀನ್ ಹೆಸರು ಬಂದ್ಬಿಟ್ಟು ಪನಕೋರಿ ಅಂತ. ತುಂಬಾ ರೇರ್ ಆಗಿ ಸಿಗುದು. ಸ್ವಲ್ಪ ಎತ್ತು ಮೇಲೆತ್ತ. ಬಾರಿ ಚಂದದ ಮೀನು. ಜೀವ ಉಂಟದೆ ಜೀವನ್ ಜೀವ ಉಂಟು ಮೀನು. ಕಣ್ಣೆಲ್ಲ ಫ್ರೆಶ್ ಕಟ್ ಮಾಡಿ ಸಾಂಬಾರ್ ಮಾಡೋದೆ. ಪಲ್ಯ ಪಲ್ಯ ಪಂಡ ತಿಳಿಪೇರತ ಸಾಂಬಾರ್ ಗಸಿ ಮಾಡಿ ಅಂದೆ ಪಿಲಿ ಸೊರಕೆ. ಅವು ಲಾಸ್ಟ್ ಟೈಮ್ ಫೋಟೋ ತೋದಿರ್ತದೆ. ಅಂದೆ ಅಂಡ್ ಪಾರ್ದೆ ಅಂಕುಲ್ ತೂತಾರೆ ಫೋಟೋ. ಒಂದು ತೊರಕೆ ನುಂಗೆಲ್ಲ ನಾವು ಒಣಗಿಸಿ ಎಲ್ಲ ಕಟ್ ಮಾಡಿ ಪಲ್ಯ ಮಾಡ್ತಾರಲ್ಲ. ಈಗ ಚಟ್ನಿ ಗಡ್ಡೆ. ಹೌದು, ಜೀವ ತೊರಕೆ. ಇದು ಒಣಗಿಸಿದ್ರೆ ಬಾರಿ ಚಂದ ಮೀನು. ನೀವು ಇವಾಗ ಬೇಸಿಗೆಗಾಲದಲ್ಲಿ ಒಣಗಿಸಿ, ಮಳೆಗಾಲದಲ್ಲಿ ಎಣ್ಣೆ ಹಾಕಿಬಿಟ್ಟು ಒಳ್ಳೆ ಫ್ರೈ ಮಾಡಿ ಒಣಗಿದ ಮೀನಲ್ಲಿ ಒಳ್ಳೆ ಗಂಜಿ ಊಟ ಮಾಡ್ಲಿಕ್ಕೆಲ್ಲ ಬಾರಿ ಚಂದ ಇರ್ತದೆ. ನೀವು ಮಂಗಳೂರು ಕಡೆ ಬಂದ್ರೆ ಬಲ್ಯಾರಿಗಿಂತ ತೊರಕೆ ತುಂಬಾ ಚೆನ್ನಾಗಿರ್ತದೆ ನಿಮ್ಗೆ. ಉಲ್ಟಾ ಇವನು ಉಲ್ಟಾ ನೋಡುವ ಮರ್ಲು ನೋಡು ಸಕ್ಕದಿದೆ. ಹೌದಾರೆ ತಿರ್ತಾಯ್ತು ಅಂದ ಲಂಗ್ಸ. ನೀ ಕೆಳಗಡೆ ಎಲ್ಲ ನೋಡಿ ಹೋಗ್ಬೇಡದು. ಅವು ರಿಪ್ಸ್ ಹಾರ್ಟ್ ಪೀಸ್. ಇದ್ರ ಬಾಲ ಯಾಕೆ ಸಪ್ರ ಅಂತ ನೀವು ಇದು ನೀರಲ್ಲಿ ಒಂದು ವೇಳೆ ಸಿಕ್ಕಿದ್ರೆ ಇದು ಬೀಸಿ ಹೊಡೆದ್ರೆ ಉಂಟಲ್ಲ ಅಂದೆ ಇತ್ತಲ್ಲ ಹಾಕಿರ ಒಂದು ಮುಳ್ಳುದ ಜಾಗ ಇದೆ. ಅವು ನಂಜ ಮುಳ್ಳು ನಂಜು ಭಯಂಕರ ಅಂದೆ ಅದೇ ಯಪ್ಪ. ಸಾರಿ ಹೇಳ್ತಿದ್ದಾರೆ. ಮಕ್ಕಳಿಗೆ ಬಾಲವನ್ನು ಕಟ್ ಮಾಡಿ ಒಣಗಿಸಿ ಮತ್ತೆ ಮಕ್ಕಳಿಗೆಲ್ಲ ಹೊಡೆದ್ರೆ ಎದ್ದೇಳಿಕ್ಕಿಲ್ಲ ಒಂದೆರಡು ದಿನ ಅಂದೆ. ಬೀಲಡು ಹಾಕೊಂಡು ಬಂದಾಗ ಮಂಜು ಪೂರಂಡ ಪಡಿಕೇನೆ ಚಡ್ಡಿ ಸತ್ಯ. ಅವ್ರು ಅದೇ ಹೇಳಿದ್ರು, ಇದರಲ್ಲಿ ಒಂದು ಬಿದ್ದರೆ ಫುಲ್ ಚಡ್ಡಿ ಒದ್ದೆ ಆಗ್ತದೆ ಅಂತ. ಎಂತ ಮೀನು ಗೊತ್ತುಂಟಾ, ಒಂದು 2.5-3 kg ಇರ್ಬೋದು. ಮಂಗಳೂರಿನಲ್ಲಿ ಮೀನಿಗೆ ಕಡಿಮೆಯಾ? ನೀವು ಈ ತರ ಮೀನೆಲ್ಲ ನೋಡ್ಬೇಕು, ಮೀನನ್ನು ಹಿಡಿಬೇಕಾ, ಗುಡ್ಡೆಕೊಪ್ಲಿಗೆ ಬನ್ನಿ. ಕಡಿಮೆಯಲ್ಲಿ ಒಳ್ಳೆ ಮೀನು ಸಿಗ್ತದೆ, ಫ್ರೆಶ್. ಜೊತೆಗೆ ಬೆಳಿಗ್ಗೆ ಬಂದ್ರೆ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ನಾವು ಡ್ಯೂಟಿಗೆ ಹೋಗುವ ಬೆಳಿಗ್ಗೆ ಎದ್ದು ಒಂದು ನಿಮ್ಗೆಲ್ಲ ಮೀನು ತೋರಿಸುವಂತ ಬಂದದ್ದು. ಅದೇ ಅಂಗಿ ಪ್ಯಾಂಟಲ್ಲೆಲ್ಲ ಆಯ್ತದ? ಅಂಗಿ ಪ್ಯಾಂಟಲ್ಲೆಲ್ಲ ಆಯ್ತು, ಪರವಾಗಿಲ್ಲ. ಇವರು ಹೇಳಿದ ಪ್ರಕಾರ ಇವರು ಬೆಳಿಗ್ಗೆ ಒಂದು 3 ಗಂಟೆಗೆ ಎದ್ದು ಹೋಗ್ತಾರೆ. 3-3:30 ರೇಂಜಿಗೆ ಎದ್ದು ಫಿಶಿಂಗಿಗೆ ಹೋಗ್ತಾರೆ ನಾಡದೋಣಿಯಲ್ಲಿ. ಸೊ ಆಮೇಲೆ ಅವ್ರು ರಿಟರ್ನ್ ಬರಬೇಕಾದ್ರೆ ಒಂದು ಅರೌಂಡ್ 6-6:37 ಆಗುತ್ತೆ. 3 to 4 hours ಸಮುದ್ರದಲ್ಲಿ. ಅಂದರೆ ಅವರಿಗೆ ಅವರ ಅಪ್ರಾಕ್ಸಿಮೇಟ್ ಎಷ್ಟು ಮೀನು ಬೇಕಿದ್ದಷ್ಟು ಸಿಗುವವರೆಗೂ ಅವರಲ್ಲಿ ಮೀನು ಹಿಡಿತಾ ಇರ್ತಾರೆ. ಅವ್ರಿಗೊಂದು ಟಾರ್ಗೆಟ್ ಇರುತ್ತಲ್ಲ, ಅದು ಸೆಟ್ ಆದಮೇಲೆ ಮತ್ತೆ ಇಟ್ಕೊಂಡು ಬರ್ತಾರೆ. ನೋಡಿ ಇದರಲ್ಲಿ ಎಲ್ಲ ಮೀನುಗಳು ಮಿಕ್ಸ್ ಉಂಟು. ದನಿ ಯಾವುದೆಲ್ಲ ಮೀನು ಉಂಟು ಇದರಲ್ಲಿ? ಬಂಗುಡೆ, ಎರಬೈ, ಮತ್ತೆ ಇನ್ನೊಂದು ಉಂಟಲ್ಲ ಅದು ಮುರುಮೀನ. ಇವಾಗ ಜಾಸ್ತಿ ಯಾವ್ದು ಸಿಗೋದು ಮತ್ತೆ ಮೀನೆಲ್ಲ? ಬಂಗುಡೆ ಮಾತ್ರ ಅಲ್ಲ. ನಾವು ಲಾಸ್ಟ್ ಟೈಮ್ ಬರಬೇಕಾದ್ರೂ ಕೂಡ ಬಂಗುಡೆನೇ ಜಾಸ್ತಿ. ಅವಾಗ ಬಂಗುಡೆನಲ್ಲ ರಾಶಿ.
ಹನುಮರಕ್ಷಕ ಹೊಸಬೆಟ್ಟು ಅವರ ದೋಣಿ, ಇಂಗ್ಲೀಷಲ್ಲಿ ಮ್ಯಾಕ್ರೆಲ್ ಅಂತ ಹೇಳ್ತಾರೆ. ನೋಡಿ ಇವರೇ ಹೋದದ್ದು ಮೀನನ್ನು ಹಿಡಿಲಿಕ್ಕೆ. ಮೀನು ಎಷ್ಟು ಸಿಕ್ಕಿದೆ ಸರ್ ಇವತ್ತು ಮೀನು? ಒಂದು 100 kg ಆಗ್ಬೋದು. 100 kg ಆಗ್ಬೋದು. ಯಾವುದೆಲ್ಲ ಇತ್ತು ಮೀನು? ಬಂಗುಡೆ ಜಾಸ್ತಿ, ಬಂಗುಡೆ ಜಾಸ್ತಿ, ಮತ್ತೆ ಸ್ವಲ್ಪ ಮಿಕ್ಸ್ ಮೀನೆಲ್ಲ. ಮಿಕ್ಸ್ ಮೀನು, ಬೆರಕೆ. ಇವಾಗ ಬಂಗುಡೆನೇ ಜಾಸ್ತಿ ಅನ್ಸುತ್ತಲ್ಲ, ಸ್ವಲ್ಪ ಚಿಕ್ಕದು. ಲಾಸ್ಟ್ ಟೈಮ್ ಎಲ್ಲ ದೊಡ್ಡ ದೊಡ್ಡದಿತ್ತು. ಈಗ ಸೀಸನ್ ಕಮ್ಮಿ ಆಯ್ತು, ಬಂತಲ್ಲ. ಹೌದು, ಆಫ್ ಸೀಸನ್ ಈಗ. ಈಗ ಸಾಯಂಕಾಲ ಹೋಗುದಿಲ್ಲ, ಬೆಳಿಗ್ಗೆ ಮುಂಜಾನೆ ಮಾತ್ರ. ಸಾಯಂಕಾಲ ಹೋದ್ರೆ ಮೀನು ಬೀರುದಿಲ್ಲ ಅಲ್ಲ, ಅದು ಸಹ ಟೈಮ್ಗೆ ಹೋಗ್ಬೇಕು. ಒಂದು ಟೈಮ್ಗೆ ಬೀರುವ ಟೈಮ್ಗೆ ಹೋಗ್ಬೇಕು ಅದು ಮೀನಿಗೆ, ಇಲ್ಲಾಂದ್ರೆ ಇಲ್ಲ. ನೀವು ಬೀಚ್ ಕಡೆ ಬಂದಿರ್ತೀರಾ ಮಂಗಳೂರಲ್ಲಿ, ತುಂಬಾ ಬೀಚ್ ಇದೆ. ಪಣಂಬೂರು, ಉಳ್ಳಾಲ, ಸಸೀತ್ಲು, NITK, ತುಂಬ ರೀತಿಯಲ್ಲಿ. ಮಂಗಳೂರು, ಉಡುಪಿಯಲ್ಲಾಗಿರ್ಬೋದು ತುಂಬಾ ಬೀಚಸ್ ಇದೆ. ಬಟ್ ನಿಮ್ಗೆ ಈ ಥರ ಮೀನು ಹಿಡಿಯೋದನ್ನೆಲ್ಲ ನೀವು ನೋಡಿರ್ಲಿಕ್ಕಿಲ್ಲ. ಸೊ ನಿಮಗೆ ಈ ಥರ ಎಲ್ಲ ಸಿನಾರಿಯೋಸ್ ನೋಡಬೇಕಿದ್ರೆ ಬೆಳಿಗ್ಗೆ ಒಂದು 7ರಿಂದ 8 ಗಂಟೆ ಒಳಗೆ ನೀವು ಬರಬೇಕಾಗ್ತದೆ. ತುಂಬ ಬೋಟ್ಗಳು ಬಂದಿರ್ತವೆ. ಮೀನುಗಳ ಯಾವ ರೀತಿಯಾಗಿ ಬೋಟಿಂದ ತರ್ತಾರೆ, ಯಾವ ರೀತಿ ಸಪ್ರೇಷನ್ ಮಾಡ್ತಾರೆ, ಯಾವ ರೀತಿ ಸೇಲ್ ಮಾಡ್ತಾರೆ, ನಿಮಗೆಲ್ಲ ನೋಡ್ಬೋದು. ಅದೇ ರೀತಿ ನಿಮಗೆ ಸಂಜೆ ಹೊತ್ತಾಗಬೇಕಾದ್ರೆ 3:30ಯಿಂದ 6:30 ಗ್ಯಾಪಲ್ಲಿ ಬಂದರೆ ನಿಮ್ಗೆ ಅಲ್ಲೂ ನೋಡ್ಬೋದು. ಮಂಗಳೂರಲ್ಲಿ ತುಂಬ ಬೀಚ್ ಕಡೆ ಸೇಮ್ ಪ್ರೋಸೆಸ್ ನಡೀತಾ ಇರ್ತದೆ. ಒಂದು ಫೀಲೇ ಬೇರೆ. ಫ್ಯಾಮಿಲಿ ಜೊತೆ ಬಂದರೆ ಒಂದು ಒಳ್ಳೆ ವೈಬ್ ಇದೆ ಇಲ್ಲಿ. ಇನ್ನು ಇಂದು ಬೆರಕೆಜ್ಜೆ ಇದು ಮೀನಿಗೆ ಅಂಜಲ್ ಅಡ್ಡ ಬತ್ತಲೆ. ಈ ಮೀನಿಗೆ ನಾವು ಅಂಜಲ್ ಅಂತ ಹೇಳ್ತೇವೆ. ತುಂಬ ದೊಡ್ಡ ಸೈಜಾಗಿ ಬರ್ತದೆ. ಇದು ಸಣ್ಣ ಅಂಜಲ್ ಸಿಕ್ಕಿದೆ, ಫ್ರೈ ಮಾಡಲಿಕ್ಕೆ ಒಳ್ಳೆಯದು, ಸೂಪರ್ ಮೀನು. ಹೌದು, ಗೌತ್ ಮನೆಗೆ ಬಂಗುಡೆ ಮೀನು ತಗೊಂತ ಇದ್ದಾನೆ. ಅವನಿಗೆ ಬೆರಕೆದು ಬೇಕಂತೆ. ಬೆರಕೆದು ಇಲ್ಲ ಇವಾಗ, ಬೆರಕೆ ತುಂಬ ಕಡಿಮೆ. ಬಂಗುಡೆ ಉಂಟು. ಬಂಗುಡೆ ಎಣಿಸಿ ಕೊಡಿ, ಬೇಜಾರೇ ಇಲ್ಲ. ಎಷ್ಟು ಬರ್ತದೆ 100 ರೂಪಾಯಿಗೆ ಇವತ್ತು ಬಂಗುಡೆ? 15-17 ಕೊಡ್ತಾ ಇದ್ದಾರೆ. ನಿಮಗೆ ಮೀನು ಕಡಿಮೆ ಬೇಕು ಅಂತ ಹೇಳಿದ್ರೆ ಸೀದಾ ನಮ್ಮ ಗುಡ್ಡೆಕೊಪ್ಲಕ್ಕೆ ಬನ್ನಿ. ಇಲ್ಲಿ ತುಂಬ ಬೋಟ್ ಎಲ್ಲ ಉಂಟು. ಹನುಮರಕ್ಷ, ದೇವಿ ಪ್ರಸಾದ್, ಸಾಗರ ನಿಧಿ. ಉಡುಪಿಯಲ್ಲ ಬಾರ್ಡರ್ ಇದೆ. ನಿಮಗೆ ಅಡ್ವಾಂಟೇಜ್ ಇದೆ. ಬೆಳಿಗ್ಗೆ ಬಂದರೆ ಎಲ್ಲ ಸಂಜೆ ಹೊತ್ತು ಬಂದರೆ ನಿಮಗೆ ಫ್ರೆಶ್ ಮೀನು ವಿತ್ ವೆರಿ ಲೆಸ್ ಪ್ರೈಸ್. ಹೌದು. ಸೊ ನಮಗೆ ಇವಾಗ ಉದಯ್ ಬಾಯ್ ಅವರು ಕಡಿಮೆಯಲ್ಲಿ ಮೀನು ಮಾಡಿ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಒಂದು ಎಟ್ಟಿ ಸಿಕ್ಕಿದೆ. ಎಟ್ಟಿ ಅಂತ ಹೇಳಿದರೆ ಸಿಗಡಿ, ಫ್ರಾನ್ಸ್. ಅದು ಸ್ವಲ್ಪ ಬೆರಕೆ. ಮ್ಯಾಕ್ರೆಲ್ ಮೀನು ತಿರ್ಗ್ಲಿಕ್ಕೆ ಅವರ ಕ್ಯಾಪ್ಟನ್ ಜಾಸ್ಪರ್. ಜಾಸ್ಪರ್ ಅಲ್ಲ, ಜಾಸ್ಪರ್. ಹೌದತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಮಗೆ ಎಷ್ಟು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಆಗ್ತದೆ ಅಷ್ಟು ಕೊಟ್ಟಿದ್ದೇವೆ ನಾಡದೋಣಿ ಬಗ್ಗೆ. ನೀವು ಸಹ ನೋಡಿದ್ದೀವಿ, ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಒಂದು ಒಳ್ಳೆ ವೈಬ್ ಇತ್ತು. ನಿಮಗೂ ಮಂಗಳೂರು, ಉಡುಪಿ ಕಡೆ ಎಲ್ಲ ಬಂದರೆ ಬರೀ ಸಂಜೆ ಹೊತ್ತಿ ಬಂದು ನೀವು ಬೀಚಲ್ಲಿ ಎಂಟರ್ಟೈನ್ ಎಲ್ಲ ಮಾಡ್ತೀರಲ್ಲ, ಅದೇ ಥರ ನಿಮಗೆ ನಾಡದೋಣಿ ಬಗ್ಗೆನೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕ್ ಹಾಕಿದ್ದೇವೆ. ಸೊ ಒಂದು ಬೆಳಿಗ್ಗೆ ಆದರೂ ಒಂದು 7-8 o'clock, ಸಂಜೆ ಆಗಿದ್ದರೆ ನಿಮಗೊಂದು ಅರೌಂಡ್ 4-5-6 o'clock ಬಂದರೆ ನಿಮಗೆ ಇದೆಲ್ಲ ನೋಡಲಿಕ್ಕೆ ಸಿಗ್ತದೆ. ತುಂಬ ಎಂಟರ್ಟೈನಿಂಗ್ ಆಗಿರ್ತದೆ. ಇಂಥ ವೀಡಿಯೋಗಳನ್ನ ನಿಮ್ಗೆ ಇನ್ನೂ ಜಾಸ್ತಿ ಆಗಿ ನೋಡಬೇಕಾ, ಹೆಚ್ಚಾಗಿ ನೋಡಬೇಕಾ? ಮಂಗಳೂರಲ್ಲಿ ತುಂಬ ಪ್ಲೇಸ್ಗಳಿದೆ, ಸಾಕಷ್ಟು ಪ್ಲೇಸ್ಗಿದೆ. ನಾವು ಹೋಗೋದು ಕೂಡ ಇನ್ನೂ ಬಾಕಿ ಇದೆ ಅಲ್ಲಿಗೆಲ್ಲ. ಹೌದು. ಸೊ ನಿಮಗೆ ಅಂಥ ಪ್ಲೇಸ್ ನೋಡಬೇಕಾದ್ರೆ ನಮ್ಮ ಮೀಡಿಯಾ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಥ ವೀಡಿಯೋಗಳು ನಿಮಗೆ ಬೇಕಾದಷ್ಟು ಹಾಕ್ತೇವೆ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಸೈನಿಂಗ್ ಆಫ್ ಫ್ರಮ್ ಗುಡ್ಡೆಕೊಪ್ಲ, ಸುರತ್ಕಲ್, ಮ್ಯಾಂಗ್ಳೂರ್.